ಬಂಧುಗಳೇ, ಕಳೆದ 10 ವರ್ಷಗಳಿಂದ ಕೇವಲ ರಂಗಭೂಮಿ ಚಟುವಟಿಕೆಗಳು ಮಾತ್ರ ಅಲ್ಲ, ರಂಗ ಸಂಗಾತಿ ಅನ್ನುವಂಥ ಹೆಸರಿನ ಮೂಲಕವಾಗಿ ಎಲ್ಲ ರೀತಿಯ ಸಾಂಗತ್ಯವನ್ನು ಕೂಡ ಗಟ್ಟಿ ಮಾಡ್ತಾ, ಅದು ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ತನ್ನನ್ನು ತಾನು ತೊಡಗಿಸಿಕೊಳ್ತಾ ಬಂದಿರುವಂಥ ಒಂದು ಸಂಘ ಹೇಳಿದರೆ ಅದು ರಂಗ ಸಂಗಾತಿ. ಬೇರೆ ಬೇರೆ ಸಮಾನ ಮನಸ್ಕರು ಸೇರಿಕೊಂಡು ಅಲ್ಲಿ ಲಾಯರು ಇದ್ದಾರೆ, ಹಾಗೆಯೇ ಉಪನ್ಯಾಸಕರುಗಳು ಇದ್ದಾರೆ, ಅದ್ರ ಜೊತೆಗೆ ಉದ್ಯಮಿಗಳು ಇದ್ದಾರೆ. ಎಲ್ಲರೂ ಸೇರಿಕೊಂಡು ಕಟ್ಟಿದಂಥ ತಂಡ ಇವತ್ತು 10ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಅನ್ನೋದಕ್ಕೆ ಈ ವೇದಿಕೆ ಸಾಕ್ಷಿ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ಕೂಡ ಪ್ರೀತಿಯ ನಮನಗಳನ್ನು ಈ ವೇದಿಕೆಯ ಮೂಲಕ ಸಲ್ಲಿಸ್ತಾ, ಜಗನ್ ಪವಾರ್ ಬೇಕರ್ ಹಾಗೆ ಶ್ರೀಮತಿ ರೋಹಿಣಿ ಜಗನ್ರಾಮ್ ಅವರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ದಯವಿಟ್ಟು ಸಂಘಟಕರನ್ನ ವೇದಿಕೆಯ ಮೇಲೆ ಕರೆತರಬೇಕಾಗು. ಕಿರಿಯ ರಂಗನಟಿ ಆಗಿರುವಂಥ ಶ್ರೀಮತಿ ರೋಹಿಣಿ ಜಗರಾಮ್ ಹಾಗೇನೆ ಜಗನ್ ಪವಾರ್ ಬೇಕಲ್ ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಸಭಾಧ್ಯಕ್ಷರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಬಂಧುಗಳೇ, 100 ಗುಡಿಗಳಲ್ಲಿ 100 ಹೆಸರಿನಲ್ಲಿ 100 ವಿಲಾಸ ವೈಭವಗಳೊಂದಿಗೆ ನನ್ನ ಆರಾಧನೆಯನ್ನು ಯಾರು ಅಂಗೀಕರಿಪನೋ ಅವನೋರ್ವನಿಗೆ ನಮನ ಅನ್ನೋದು ಕವಿವಾಣಿ. ಹಾಗೆ ನಾವು ನಂಬಿಕೊಂಡು ಬಂದಿರುವಂಥ ನಮ್ಮ ಶಕ್ತಿಗಳನ್ನು ಎಲ್ಲರನ್ನು ಕೂಡ ನೆನವರಿಕೆ ಮಾಡಿಕೊಳ್ತಾ ನೇರವಾಗಿ ಸ್ವಾಗತ ಮಾತುಗಳೊಂದಿಗೆ ನಾನು ಈ ಹೊತ್ತು ಕೇಳಿಕೊಳ್ತಿದ್ದೇನೆ. ರಂಗ ಸಂಗಾತಿ ಪ್ರತಿಷ್ಠಾನದ ಅಧ್ಯಕ್ಷರು ಕೂಡ ಹಾಗೆಯೇ ಕೆನರಾ PU ಕಾಲೇಜಿನ ಡೀನ್ ಆಗಿರುವಂಥ ಪ್ರೊಫೆಸರ್ ಗೋಪಾಲಕೃಷ್ಣ ಶೆಟ್ಟಿ ಇವರಲ್ಲಿ. ಎಲ್ರಿಗೂ ನಮಸ್ಕಾರ. ರಂಗ ಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಇದರ ದಶಮ ಸಂಭ್ರಮ 2016, 17 ಮತ್ತು 17-18 ರಂಗ ಭಾಸ್ಕರ ಪ್ರಶಸ್ತಿ ಪ್ರದಾನ, ರಂಗ ಸಂಗಾತಿಯ 10 ವರ್ಷಗಳ ಕಲಾಯಾನ ಇದರ ನೆನಪಿಗೋಸ್ಕರ ಮೂಡಿಬಂದ ಸ್ಮರಣ ಸಂಚಿಕೆ ರಂಗ ಮದಿಪು ಇದರ ಬಿಡುಗಡೆ ಸಮಾರಂಭ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಬ್ಯಾಂಕ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮಹಾಬಲೇಶ್ವರ MS ಇವರು ವಹಿಸಲಿಕ್ಕಿದ್ದಾರೆ. ಇವರಿಗೆ ರಂಗ ಸಂಗಾತಿ ಪ್ರತಿಷ್ಠಾನದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀ ಶಶಿರಾಜ್ ಕಾವೂರ್ ಇವರು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಶಶಿರಾಜ್ ರಾವ್ ಕಾವೂರ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಸಾಹಿತಿ ಜಾನಪದ ವಿದ್ವಾಂಸರಾದ ಡಾಕ್ಟರ್ BA ವಿವೇಕ್ ರೈ ಇವರು ವಹಿಸಲಿಕ್ಕಿದ್ದಾರೆ. ಇವರಿಗೂ ರಂಗ ಸಂಗಾತಿ ಪ್ರತಿಷ್ಠಾನದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀ ಮೈಮ್ ರಾಮದಾಸ್ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮೈಮ್ ರಾಮದಾಸ್ ಇವರು ಹಾಗೆ ರಂಗ ಸಂಗಾತಿ ಪ್ರತಿಷ್ಠಾನದ ಸಲಹೆಗಾರರಾದ ಶ್ರೀಯುತ ಡಾಕ್ಟರ್ ನಾದಾ ಶೆಟ್ಟಿ ಕೂಡ ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಪ್ರತಿಷ್ಠಾನದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಆಮಂತ್ರಣಕ್ಕೆ ಓಗೊಟ್ಟು ಬಂದಂತಹ ಎಲ್ಲ ರಂಗಾಸಕ್ತರಿಗೆ, ಸ್ಮರಣ ಸಂಚಿಕೆಗೆ ಜಾಹೀರಾತು ನೀಡಿ ಸಹಕರಿಸಿದ ಎಲ್ಲ ಹಿತೈಷಿಗಳಿಗೆ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ, ರಂಗಭೂಮಿ ಉಡುಪಿ ಮತ್ತು ಅನನ್ಯ ಬೆಂಗಳೂರು ಇದರ ಎಲ್ಲ ಸದಸ್ಯರಿಗೆ ಹಾಗೂ ನಿಮ್ಮೆಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇರತಕ್ಕಂಥ ಹಾಗೂ ನನ್ನ ಮುಂದೆ ಇರತಕ್ಕಂಥ ಎಲ್ಲ ಕಲಾ ಸಾಂಸ್ಕೃತಿಕ ಅಭಿಮಾನಿ ಬಂಧುಗಳೇ, ರಂಗ ಸಂಗಾತಿ ಎನ್ನುವಂಥ ತಂಡ ಮಂಗಳೂರಿಗೆ ಬಹಳ ಅಗತ್ಯವಾಗಿ ಬೇಕಾಗಿತ್ತು. ಇಲ್ಲಿದ್ದಂಥ ಹಿಂದೆ ಕೆಲಸ ಮಾಡ್ತಾ ಇದ್ದಂಥ ಅನೇಕ ತಂಡಗಳು ಹೊರಟು ಹೋದಂಥ ದಿವಸಗಳಲ್ಲಿ ರಂಗ ಸಂಗಾತಿ ಮುಂದೆ ಬಂದು ಆ ಎಲ್ಲ ಕೆಲಸಗಳನ್ನು ತನ್ನ ಜವಾಬ್ದಾರಿ ಎನ್ನುವುದಾಗಿ ವಹಿಸಿಕೊಂಡು ಕೆಲಸ ನಿರ್ವಹಿಸುವುದಕ್ಕೆ ಪ್ರಾರಂಭ ಮಾಡಿತು. ಇಲ್ಲಿನ ಸಾಹಿತ್ಯ, ಸಂಸ್ಕೃತಿ, ಕಲೆ ಇತ್ಯಾದಿ ಅನೇಕ ವಿಭಾಗಗಳಲ್ಲಿ ಕೆಲಸ ಮಾಡುವುದಕ್ಕೆ ಒಂದು ಸಮೂಹ, ಒಂದು ತಂಡ ಅದರ ಅಗತ್ಯ ಬಹಳವಾಗಿ ಇತ್ತು. ಆ ಅಗತ್ಯವನ್ನು
ಈಡೇರಿಸಿಕೊಂಡು ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುವುದಕ್ಕಾಗಿ ಮುಂದೆ ಬಂದಂಥ ಒಂದು ತಂಡವೇ ಈ ರಂಗಸಂಗಾತಿ ಎನ್ನುವಂಥ ತಂಡ. ಒಂದಷ್ಟು ಕಾಲದಿಂದ ಈ ರಂಗಸಂಗಾತಿ ಈ ಮಂಗಳೂರಿನ ಕ್ಷೇತ್ರದ ಒಳಗಡೆ ಕೆಲಸ ಮಾಡ್ತಾ ಬಂದಿದೆ. ಅದೊಂದು ಟ್ರಸ್ಟ್ ಆಗಿ ರೂಪಿತಗೊಂಡು ಕೆಲವೇ ವರ್ಷಗಳಾದುವಷ್ಟೇ. ತಾವು ಮಾಡಬೇಕಾದಂಥ ಕೆಲಸಗಳು ಏನು ಎನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ಅವುಗಳು ನಿರಂತರವಾಗಿ ಆ ತಂಡದವರು ನಿರಂತರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಹೊಸ ಹೊಸ ದಾರಿಗಳನ್ನು ಹುಡುಕ್ತಾ ಇದ್ದಾರೆ. ಹೇಗೆ ಯುವಜನವನ್ನು ನಾವು ತಲುಪುವುದಕ್ಕೆ ಸಾಧ್ಯ, ಯುವ ತಲೆಮಾರಿಗೆ ನಾವು ಏನನ್ನು ಕೊಡುವುದಕ್ಕೆ ಸಾಧ್ಯ, ಅವ್ರನ್ನ ನಮ್ಮೊಂದಿಗೆ ಬಳಸುವುದಕ್ಕೆ ಹೇಗೆ ಸಾಧ್ಯ, ಅವರಿಗೆ ಕಲೆ ಸಂಸ್ಕೃತಿಯಲ್ಲಿ ಆಸಕ್ತಿ ಮೂಡಿಸುವುದಕ್ಕೆ ಹೇಗೆ ಸಾಧ್ಯ ಇತ್ಯಾದಿ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ಈ ರಂಗಸಂಗಾತಿ ತಂಡ ಆಲೋಚನೆ ಮಾಡುವುದಕ್ಕೆ ತೊಡಗಿದೆ. ಅವರು ಬಾರಿಸಿದ ನಂತರ ಆ ಚೆಂಡೆಯನ್ನು ನಮ್ಮ ಜೊತೆಗೆ ಸವಿನಯ ನೆಲ್ಲಿತೀರ್ಥ ಅವರಿದ್ದಾರೆ. ಅವರು ಅದನ್ನು ಮುಂದುವರಿಸ್ತಾರೆ. ಪ್ರೊಫೆಸರ್ ವಿವೇಕ್ ರೈಗಳ ಹಸ್ತದಿಂದ ನಾದವನ್ನು ಹೊಮ್ಮಲಿಕ್ಕೆ ಚೆಂಡೆ ತಯಾರಾಗಿದೆ. ಸವಿನಯ ನೆಲ್ಲಿತೀರ್ಥವರು ಅದನ್ನು ನಿಮ್ಮ ಮುಂದೆ ಒಂದಿಷ್ಟು ಸೆಕೆಂಡುಗಳ ಕಾಲ ಮುಂದುವರಿಸ್ತಾರೆ. ಭಾಸ್ಕರ್ ನೆಲ್ಲಿತೀರ್ಥ ಅವರ ಸುಪುತ್ರ, ಹಾಗೆಯೇ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿ ಕೂಡ ಸವಿನಯ ನೆಲ್ಲಿತೀರ್ಥ ಅನ್ನೋದನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದೆ ನಾವೆಲ್ಲರೂ ಕೂಡ ಡಾಕ್ಟರ್ BA ವಿವೇಕ್ ರೈ ಅವರ ಮಾತಿಗೆ ಕಿವಿಯಾಗೋಣ. ನಿಮ್ಮ ಮುಂದೆ ಡಾಕ್ಟರ್ BA ವಿವೇಕ್ ರೈ ಅವರು. 10 ಹೆಜ್ಜೆಗಳ ಈ ದಿನ ನಮ್ಮ ನಡುವೆ ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರು ಮಹಾಬಲೇಶ್ವರ ಅವರಿದ್ದಾರೆ. ಎಲ್ಲ ರಂಗಭೂಮಿಯ ಹಿರಿಯರು ಮತ್ತು ಕಲಾವಿದರಿದ್ದಾರೆ. ಭಾಳ ಸಂತೋಷ ಏನಂತ ಹೇಳಿದರೆ, ಮಂಗಳೂರಿನಂತಹ ಒಂದು ಬಹಳ ದೊಡ್ಡ ನಗರಕ್ಕೆ ಯಾವುದು ಸ್ಮಾರ್ಟ್ ಸಿಟಿ ಆಗ್ತದೆ ಅಂತ ಅತಿ ಪ್ರಚಾರಕ್ಕೆ ಒಳಗಾಗಿದೆಯೋ ಅದು ಅನೇಕ ವಿಷಯಗಳಲ್ಲಿ ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಕಳೆದುಕೊಳ್ತಾ ಇರುವ ಸಂದರ್ಭದಲ್ಲಿ 10 ವರ್ಷಗಳ ಹಿಂದೆ ತರುಣರು ಕಟ್ಟಿದಂತಹ ಸಂಸ್ಥೆ ರಂಗಸಂಗಾತಿ. ಒಂದು ಕಾಲಕ್ಕೆ ನಾವೆಲ್ಲ ಒಳ್ಳೆಯ ನಾಟಕ ನೋಡಬೇಕಾದರೆ ಅದು ಭೂಮಿಕಾ, ಅಭಿವ್ಯಕ್ತ, ಆಯನ, ಸಮುದಾಯ ಇಂಥ ಅನೇಕ ಸಂಸ್ಥೆಗಳನ್ನು ನಾನು ಇದೇ ಟೌನ್ ಹಾಲ್ನಲ್ಲಿ ಎಲ್ಲ ಸಂಘಗಳ ನಾಟಕ ನೋಡ್ತಾ ಇದ್ದವನು. ಆದರೆ ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ಇವೆಲ್ಲವುಗಳು ಸಂಪೂರ್ಣ ನಿಂತದ್ದಕ್ಕೆ ಅನೇಕ ಕಾರಣ ಇರ್ಬೋದು. ಆದರೆ ಒಂದು ನಗರ ಅದು ಯಾವುದರಿಂದ ಶ್ರೀಮಂತ ಆಗ್ತದೆ ಅಂದರೆ ಅದು ನಮ್ಮ ಮಾಲುಗಳಿಂದ, ನಮ್ಮ ಗಗನಚುಂಬಿಯಾದಂತಹ ಫ್ಲ್ಯಾಟುಗಳಿಂದ ಅಲ್ಲ. ಸುಮ್ಮನೆ ನೋಡಿದ್ರು ಇಡೀ ಕರಾವಳಿಯಲ್ಲಿ ಮೂಡಬಿದ್ದರೆ ಇಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರು ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಯಾಕೆ ಜನ ಆ ಊರಿಗೆ ಯಾಕೆ ಓಡ್ತಾರೆ ಅಂದರೆ ಒಂದು ಒಳ್ಳೆಯ ನಾಟಕ ನೋಡಬೇಕಾದ್ರೆ ಮಂಗಳೂರಿನ ಮಾಲ್ಗಳಲ್ಲಿ ಸಿಕ್ಕುವುದಿಲ್ಲ, ಅದು ಮೂಡಬಿದ್ದೆಯಲ್ಲಿ ಮಾತ್ರ ಸಿಗ್ತದೆ ಅಂತ. ವಂದನೆಗಳು ಡಾಕ್ಟರ್ BA ವಿವೇಕ್ ರೈ ಅವರಿಗೆ. ಬಂಧುಗಳೇ, ಸಮಯದ ಜೊತೆಗಿನ ನಮ್ಮ ಬಹಳ ತರಾತುರಿಯಲ್ಲಿ ನಾವು ಕಾರ್ಯಕ್ರಮವನ್ನು ಬಹಳ ಮುಂದುವರಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ 10 ವರ್ಷಗಳ ನಿರಂತರವಾದಂಥ ಪ್ರಯಾಣ, ಈ ಮೂಲಕವಾಗಿ ಸ್ಮರಣ ಸಂಚಿಕೆಯಲ್ಲಿ ಮೂಡಿಬರ್ತಾ ಇದೆ. ಎಲ್ಲರೂ ಅತಿಥಿಗಳು ಸೇರಿಕೊಂಡು ಅದರ ಜೊತೆಗೆ ಡಾಕ್ಟರ್ ಎಂ ಮೋಹನ್ ಆಳ್ವ, ಅಧ್ಯಕ್ಷರು ಆಳ್ವ ಶಿಕ್ಷಣ ಪ್ರತಿಷ್ಠಾನ, ಇವರ ಹಸ್ತದ ಮೂಲಕ ಬಿಡುಗಡೆಗೊಳ್ತಾ ಇರುವಂಥ ಈ ಹೊತ್ತಿನ ಸ್ಮರಣ ಸಂಚಿಕೆ ರಂಗಮದಿಪು ರಂಗಸಂಗಾತಿಯ 10 ಹೆಜ್ಜೆಗಳು 10 ವರ್ಷಗಳಲ್ಲಿ ಬಿಡುಗಡೆಗೊಂಡಿದೆ. ನಿಮ್ಮೆಲ್ಲರ ಹಾರೈಕೆಗಳು ಈ ಮೂಲಕವಾಗಿ ಈ ರಂಗಸಂಗಾತಿ ಪ್ರತಿಷ್ಠಾನಕ್ಕೆ ಇರಲಿ ಅನ್ನೋದನ್ನು ಈ ಮೂಲಕವಾಗಿ ಕೇಳಿಕೊಳ್ತಿದ್ದೇವೆ. ವೇದಿಕೆಯ ಮೇಲೆ ಮತ್ತು ಎದುರು ಉಪಸ್ಥಿತರಿರುವಂಥ ಎಲ್ಲ ಸಹೃದಯ ಬಂಧುಗಳೇ, ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನದ 10 ವರ್ಷ ತುಂಬಿದಂಥ ಈ ಸಮಯದಲ್ಲಿ ರಂಗಮದಿಪು ಎಂಬ ಸಮಾರಂಭದ ಮುಖಾಂತರ ನಾವು ಎಲ್ಲರೂ ಇವತ್ತು ಸಮಾರಂಭದಲ್ಲಿ ಇದ್ದೇವೆ. ಈಗಾಗಲೇ ಉದ್ಘಾಟನೆ ಮಾಡಿದಂಥ ಹಿರಿಯರಾದಂಥ ಜಾನಪದ ವಿದ್ವಾಂಸರು, ಹಿರಿಯ ಸಾಹಿತಿಗಳಾದಂಥ ಡಾಕ್ಟರ್ BA ವಿವೇಕ್ ರೈ ಅವರು ಬಹಳ ಸೂಕ್ಷ್ಮವಾಗಿ ಒಂದು ವಿಚಾರವನ್ನು ತಿಳಿಸಿದರು. ಇದು ಬಹಳ ಅರ್ಥಪೂರ್ಣವಾದಂಥ ವಿಚಾರ.
ಇಡೀ ನಮ್ಮ ಅವಿಭಜಿತ ಜಿಲ್ಲೆಯನ್ನು ತೆಗೆದುಕೊಳ್ಳುವ. ಯಾಕೆಂತೇಳಿದರೆ ಇವತ್ತು ಅವಿಭಜಿತ ಜಿಲ್ಲೆ ನಮ್ಮ ಒಂದು ಜಿಲ್ಲೆ ಅಂತ ಇವತ್ತು ನಾವು ಹೇಳುವವರು. ಇಂಥ ಅವಿಭಜಿತ ಜಿಲ್ಲೆಯನ್ನು ತೆಗೆದು ನೋಡಿದರೆ ಮಂಗಳೂರು ಎಂಬ ಒಂದು ನಗರ ಅದಕ್ಕೆ ಎಲ್ಲಕ್ಕೂ ಒಂದು ಹೃದಯ ಭಾಗದಲ್ಲಿರುವಂಥದ್ದು. ಮಂಗಳೂರು ಬಿಟ್ಟು ನಮ್ಮ ಅವಿಭಜಿತ ಜಿಲ್ಲೆ ಇಲ್ಲ. ಆದರೆ ಒಮ್ಮೆ ಮಂಗಳೂರನ್ನು ನಾವು ಒಂದು ಕೇಂದ್ರವಾಗಿಟ್ಟುಕೊಂಡು ಒಂದು 15 ಕಿಲೋಮೀಟರ್ನ ತ್ರಿಜ್ಯವನ್ನು ಇಟ್ಕೊಂಡು ಒಮ್ಮೆ ಒಂದು ಸುತ್ತು ಬರುವ. ಅದು ಸುರತ್ಕಲ್ನಿಂದ ಹಿಡಿದು ಹೀಗೆ ಗುರುಪುರದಲ್ಲಿ ಹಾಕ್ಕೊಂಡು ನಮ್ಮ ಪರಂಗಿಪೇಟೆಯನ್ನು ಮುಗಿಸಿಕೊಂಡು ನಮ್ಮ ಇಡೀ ಕಾಸರಗೋಡಿನ ಕೇರಳದ ಒಂದು ಭಾಗವನ್ನು ಇಟ್ಟುಕೊಂಡು ಹೀಗೆ ಒಂದು ರೌಂಡ್ ಬಂದಾಗ ಇಡೀ ಅದರೊಳಗಿರುವಂಥ ಒಂದು ಸಂಪತ್ತನ್ನು ನಾವು ಒಮ್ಮೆ ಕೂತ್ಕೊಂಡು ಆಲೋಚನೆ ಮಾಡಬೇಕು. ಇಡೀ ಅದರ ಸಂಪತ್ತು ಏನು ಎಂಬುದನ್ನು. ಅಲ್ಲಿರುವಂಥ ಎಷ್ಟು ವಿದ್ಯಾಸಂಸ್ಥೆಗಳು, ಪ್ರಾಥಮಿಕ ಮಟ್ಟದ, ಪ್ರೌಢ ಮಟ್ಟದ, ಪದವಿ ಪೂರ್ವ, ಪದವಿ, ಆಮೇಲೆ ಬೇರೆ ಬೇರೆ ಉನ್ನತ ಶಿಕ್ಷಣಗಳು, ವೃತ್ತಿಪರ ಶಿಕ್ಷಣಗಳು, ಅದು ಮೆಡಿಕಲ್ ಕಾಲೇಜ್ ಎಷ್ಟು, ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು, ಇದೆಲ್ಲ ಒಮ್ಮೆ ಅದನ್ನು ನೋಡಿಕೊಂಡು ಆಲೋಚನೆ ಮಾಡುವ ಅದರ ಸಂಪತ್ತಿ ಏನು ಅಂತ. ಆಮೇಲೆ ನಮ್ಮಲ್ಲಿರುವಂಥ ಬೇರೆ ಬೇರೆ ಉದ್ದಿಮೆಗಳು, ಅದು MRPLಂದ ಹಿಡಿದು ಬೇರೆ ಬೇರೆ ಬ್ಯಾಂಕಿಂಗ್ ಕ್ಷೇತ್ರಗಳಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು, ಇಡೀ ಅಲ್ಲಿರುವಂಥ ಒಂದು ಶಕ್ತಿಯನ್ನು ಆಲೋಚನೆ ಮಾಡುವ. ಇಲ್ಲಿರುವಂಥ ಎಲ್ಲ ನಮ್ಮ ಭಾಳ ಹೈಟೆಕ್ ಇರುವಂಥ ಬೇರೆ ಬೇರೆ ಆಸ್ಪತ್ರೆಗಳಿರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಇದನ್ನು ನಾನು ವಿಸ್ತರಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಇದೆಲ್ಲವನ್ನು ಆಲೋಚನೆ ಮಾಡುವಾಗ ನಮ್ಮ ಇಡೀ ಮಂಗಳೂರಿನ ಒಂದು 15 ಕಿಲೋಮೀಟರ್ ತ್ರಿಜ್ಯದಲ್ಲಿರುವಂಥ ಒಂದು ವಿಸ್ತಾರವಾದಂಥ ಜಾಗಿನಲ್ಲಿ ನಮ್ಮ ಇಡೀ ಒಂದು ಸಂಪತ್ತು ಏನು ಎಂಬುದನ್ನು ನಾವು ಆಲೋಚನೆ ಮಾಡಿದರೆ ಇದನ್ನು ದಿಗ್ಭ್ರಮೆ ಆಗ್ತಾಯಿದೆ. ಅಂಥ ಸಂಪತ್ತು ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಇದೆ. ಆದರೆ ಇಡೀ ನಮ್ಮ ಬದುಕನ್ನು ತೆಗೆದು ನೋಡಿದರೆ ಕೇವಲ ಪ್ರಗತಿ ಎಂಬುದನ್ನು ಅಥವಾ ಬೇರೆ ಬೇರೆ ನಮ್ಮ ಅಭಿವೃದ್ಧಿಯನ್ನು ತೆಗೆದು ನೋಡುವಾಗ ಬಹಳ ಮುಖ್ಯವಾಗಿ ನಮಗೆ ಅದರ ಜೊತೆ ಒಂದು ಮನಸ್ಸನ್ನು ಕಟ್ಟುವಂಥ ವಿಚಾರ. ಇಡೀ ಒಂದು ಬದುಕಿನಲ್ಲಿ ಭಾಳಷ್ಟು ನಮಗೆ ಒಂದು ಮನಸ್ಸನ್ನು ನಾವು ಒತ್ತನ್ನು ಕೊಡಬೇಕಾಗ್ತದೆ. ಇಂಥ ವಿಚಾರವನ್ನು ತೆಗೆದುಕೊಂಡು ನೋಡುವಾಗ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿರುವಂಥ ಉಡುಪಿಯನ್ನು ತೆಗೆಯುವ, ಅಥವಾ ನಮ್ಮ ಸುಳ್ಯದಂಥ ಭಾಳ ಆ ದೂರದ ಊರನ್ನು ತೆಗೆಯುವ, ಅಥವಾ ಬೆಳ್ತಂಗಡಿಯಲ್ಲಿರುವಂಥ ಧರ್ಮಸ್ಥಳ ಹೀಗೆ ತೆಗೆದುಕೊಂಡು ನಮ್ಮ ಮೂಡುಬಿದಿರೆಯನ್ನು ಸೇರಿಸುವ. ಇದೆಲ್ಲವನ್ನೂ ನೋಡುವಾಗ ಮಂಗಳೂರು ಹೇಗೆ ಕಾಣ್ತಾ ಇದೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ಈ ಒಂದು ಇಡೀ ಮನಸ್ಸನ್ನು ಕಟ್ಟುವಂಥ ವಿಚಾರದಲ್ಲಿ, ಇಡೀ ಒಂದು ಸಾಂಸ್ಕೃತಿಕ ಪ್ರಜ್ಞೆಯನ್ನು ಕೊಡುವಂಥ ವಿಚಾರದಲ್ಲಿ ನಮ್ಮ ಕೆಲಸ ಏನು, ಎಷ್ಟು ಕೆಲಸ ಆಗ್ತಾ ಇದೆ ಎಂಬುದನ್ನು ತಾವುಗಳು ಗಮನಿಸಬೇಕು. ಹಿಂದೆ ನಾನು ಬಾಲಕನಾಗಿರುವಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ಸಮುದಾಯವನ್ನು ನೋಡಿದೆವು. ಇವತ್ತು ನಾದಾರ್ ಅವರು ಬಂದ ಮೇಲೆ ಒಂದು ಭಾಳ ದೊಡ್ಡ ಎಲ್ಲ ಕೆಲಸಗಳು ಆಗಿ ಹೋಯಿತು. ಬೇರೆ ಅಭಿವ್ಯಕ್ತಿ ಇರ್ಬೋದು, ಬೇರೆ 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 ಸಂಘ ಸಂಸ್ಥೆಗಳು, ಇವತ್ತು ದಾಸ ಸಾಹಿತ್ಯ, ದಾಸ ಜನರು, ಹೀಗೆ ಹಲವಾರು ಕೆಲವು ಸಂಘ ಸಂಸ್ಥೆಗಳು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿಕೊಂಡೆಲ್ಲ ಹೋಯಿತು. ಈಗ ಗಮನಿಸುವಾಗ ನಮಗೆ ಖಂಡಿತ ನನ್ನ ಮಾತನ್ನು ಯಕ್ಷಗಾನಕ್ಕೆ ಮತ್ತು ತುಳುನಾಟಕಕ್ಕೆ ನೀವು ಅದನ್ನು ಹೋಲಿಕೆ ಮಾಡಬೇಡಿ. ಬೇಕಾದಷ್ಟು ಕೆಲಸ ಇವತ್ತು ಯಕ್ಷಗಾನದಲ್ಲಿ ಈ ನಗರದಲ್ಲಿ ಆಗ್ತಾಯಿದೆ. ಅದೇ ರೀತಿ ತುಳುನಾಟಕದ ಭಾಳ ದೊಡ್ಡ ಕೆಲಸಗಳು ಆಗ್ತಾಯಿದೆ. ಅದನ್ನು ಬಿಟ್ಟು ಕೆಲವು ಆಲೋಚನೆಯನ್ನು ಮಾಡಿದರೆ ನಮ್ಮ ಕೆಲಸ ಎಷ್ಟು ಶೂನ್ಯವಾಗಿ ಕಾಣ್ತಾ ಇದೆ. ಇದು ಯಾತಕ್ಕೆ ಆಗ್ತಾ ಇದೆಪ್ಪ ಇಷ್ಟೆಲ್ಲ ಸಂಪನ್ಮೂಲ? ಯಾಕೆಂತೇಳಿದರೆ ನಾವು ಮೂಡಬಿದ್ರೆಯಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಅದು ನಮ್ಮ ವಿದ್ಯಾಸಂಸ್ಥೆಯ ಮುಖಾಂತರ ಇರ್ಬೋದು, ಅಥವಾ ನಮ್ಮ ನುಡಿಸಿರಿರ್ಬೋದು, ಈ ವಿರಾಸತ್ನಲ್ಲಿರಬೇಕು. ನಾನು ಇಡೀ ಜಗತ್ತನ್ನೇ ಆಲೋಚನೆ ಮಾಡಿಕೊಂಡು ಇಡೀ ನಾಡನ್ನು ಒಟ್ಟು ಮಾಡುವಂಥ ಕೆಲಸ ಮಾಡಬೇಕು ಹೊರತು ಮೂಡಬಿದ್ರೆಯಲ್ಲಿರುವಂಥ ಪೊಟೆನ್ಷಿಯಲಿ ಅದು ಎಷ್ಟು ಅಂತ ಮಂಗಳೂರಿನ ಎದುರಿನಲ್ಲಿ ನಿಮಗೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ನಾನು ಹೇಳುವ ಮಾತು ಬೇರೆ ಯಾವುದಕ್ಕಲ್ಲ, ಇದು ಬಹಳಷ್ಟು ನಮಗೆ ಅಗತ್ಯ ಇದೆ. ಇದು ಇಲ್ಲದೆ ಹೋದರೆ ವಿವೇಕರವರು ಹೇಳುವ ಹಾಗೆ ನಮ್ಮ ಜಿಲ್ಲೆಗೆ ಬೇರೆ ಕಪ್ಪು ಪಟ್ಟಿ ಬರ್ತದೆ. ನಮ್ಮ ಇಡೀ ಯುವ ಪೀಳಿಗೆ ಇವತ್ತು ಇಡೀ ವಾಟ್ಸಪ್ನಲ್ಲಿ, ಇವತ್ತು ಫೇಸ್ಬುಕ್ನಲ್ಲಿ ಇವತ್ತು ಇಡೀ 24 ಗಂಟೆಯನ್ನು ಕಳೀತಾ ಇದ್ದಾರೆ. ಇವತ್ತು ಬಹಳಷ್ಟು ಇಲ್ಲಿ ಬಂದಂಥ ಹೊರ ರಾಜ್ಯದಿಂದ ಬಂದವರಿದ್ದಾರೆ, ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ, ಬೇರೆ ಬೇರೆ ಜನಗಳಿದ್ದಾರೆ. ಇವರ ಎಲ್ಲ ಎಷ್ಟು ಯುವಶಕ್ತಿ, ಆ ಒಂದು 16 ವರ್ಷದಿಂದ ಒಂದು 30 ವರ್ಷ ನಡುವಿನಲ್ಲಿರುವಂಥ ನಮ್ಮ ಯುವಶಕ್ತಿ ಏನು? ಈ ಅವಿಭಜಿತ ಜಿಲ್ಲೆಯಲ್ಲಿರುವಷ್ಟು ಒಂದು ಯುವಶಕ್ತಿ ಎಲ್ಲಿದೆ ಹೇಳಿ? ಈ ಯುವಶಕ್ತಿ ಮತ್ತು ಮಾರ್ಗಕ್ಕೆ ಇಳಿದುಕೊಂಡು ಬೇರೆ ಬೇರೆ ವಿಚಾರಗಳ ಮುಖಾಂತರ ಇವತ್ತು ಮಾರ್ಗದಲ್ಲಿ ರಾದ್ದಾಂತಗಳು ಇಡೀ ಬೇರೆ ಬೇರೆ ಆಗಲಿಕ್ಕೆ ಮುಖ್ಯ ಕಾರಣವೇ ನಮ್ಮ ಒಂದು ಸಾಂಸ್ಕೃತಿಕ ಪ್ರಜ್ಞೆಯನ್ನು ಬೆಳೆಸುವಂಥ, ಮನಸ್ಸನ್ನು ಕಟ್ಟುವಂಥ ಕೆಲಸಗಳು ಬಹಳ ಕ್ಷೀಣವಾಗಿ ಕಾಣ್ತಾ ಇದೆ. ಹಿರಿಯರಾದಂಥ ಶ್ರೀ ಹರಿಕೃಷ್ಣ ಪುನರೂರವರು ಖಂಡಿತವಾಗಿಯೂ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರಾಗಿ ಅವರು ಮಾಡಿದಂಥ ಕೆಲಸ ಒಂದು ಮಾದರಿಯಾದಂಥ ಕೆಲಸ ಅಂತ ಹಿರಿಯರು ನಮ್ಮ ಜೊತೆ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರು ಪ್ರಮುಖವಾಗಿ ಈಗ ಮೊದಲಿಗೆ ಈಗ ತಾನು ನಡೆದಂಥ ICU ನಾಟಕದ ನಿರ್ದೇಶಕರಾದಂಥ ರವಿರಾಜ್ HP ಇವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಉಡುಪಿ ರಂಗಭೂಮಿ ತಂಡದ ಪರವಾಗಿ ಈ ಒಂದು ಗೌರವಾರ್ಪಣೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಶ್ರೀ ರವಿರಾಜ್ HP ಅವರು. ಹಿರಿಯರಾದಂಥ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರು ಆಗಿರುವಂಥ, ಸಂಘಟಕರು ಆಗಿರುವಂಥ ಶ್ರೀ ಹರಿಕೃಷ್ಣ ಪುನರೂರು ಇವರಿಂದ.
ರಂಗ ಸಂಗಾತಿ ಪ್ರತಿಷ್ಠಾನ ದಶಮಾನೋತ್ಸವ ಆಚರಿಸ್ತಾ ಇದೆ. ನೀವೆಲ್ಲ ಪ್ರೋತ್ಸಾಹ ನೀಡಿ ಇಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅತಿಥಿಗಳು ಹೇಳಿದಂತೆ ನಾಟಕದ ಬಗ್ಗೆ ಜನಗಳಿಗೆ ಜನಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಂಗಳೂರು ಇದರಲ್ಲಿ ಹಿಂದೆ ಬೀಳಬಾರ್ದು, ಅದು ಮುಂದೆ ಹೋಗಬೇಕು ಅಂತ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ನಮಸ್ಕಾರ. ರಂಗಭಾಸ್ಕರ ಪ್ರಶಸ್ತಿಯನ್ನು ಪುರಸ್ಕಾರ ಮಾಡಲಿಕ್ಕಾಗಿ ಸುಂದರ್ ರಾಜ್ ಅವರು ನಮ್ಮ ಚಲನಚಿತ್ರಗಳಲ್ಲಿ ಯಾವಾಗಲೂ ಕೂಡ ನೋಡುವಂಥವರು, ರಂಗಕರ್ಮಿಯಾಗಿ ಕೂಡ ಹೆಸರನ್ನು ಮಾಡಿದಂಥ ಸುಂದರ್ ರಾಜ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಪ್ರಮುಖವಾಗಿ ಇವತ್ತಿನ ಈ ದಿನ ಇಬ್ಬರು ಪ್ರಶಸ್ತಿಯನ್ನು ನಮ್ಮ ಮುಂದೆ ಸ್ವೀಕರಿಸ್ತಾ ಇರುವವರು ಹಿರಿಯರಾಗದ ಹಿರಿಯ ರಂಗನಟಿ ಆಗಿರುವಂಥ ಶ್ರೀಮತಿ ರೋಹಿಣಿ ಜಗರ್ರಾಮ್, ಹಾಗೆಯೇ ರಂಗ ನಿರ್ದೇಶಕರಾದಂಥ ಜಗನ್ ಪವಾರ್ ಬೇಕಲ್ ಅವರು. ರಂಗ ಸಂಗಾತಿ ಮಂಗಳೂರು ಸಾಂಸ್ಕೃತಿಕ ರಂಗದ ನವಸಂಗಾತಿ ಶಾರದಾ ಸದನ ಕೋಡಿಕಲ್ ರಸ್ತೆ ಉರ್ವಸ್ಟೋರು ಮಂಗಳೂರು ಶ್ರೀ ಜಗನ್ ಪವಾರ್ ಬೇಕಲ್ ಇವರಿಗೆ ಗೌರವಪೂರ್ವಕವಾಗಿ ನೀಡಲಾಗುವ ರಂಗಭಾಸ್ಕರ 2018. ವಂದನೆಗಳು ಕೃಷ್ಣ ಪ್ರಸಾದ್ ಅವರಿಗೆ. ಬಂಧುಗಳು, ಇದು 2017 ಹಾಗೂ 18ನೇ ಸಾಲಿನ ಪ್ರಶಸ್ತಿ ವೇದಿಕೆಯಲ್ಲಿ ಪ್ರದಾನ ಆಗ್ತಾ ಇರುವಂಥದ್ದು. ಎಲ್ರಿಗೂ ನಮಸ್ಕಾರ. ಹಿರಿಯರಾದಂಥ ನಾದ ಕಿವಿಯಲ್ಲಿ ಬಂದು ಹೇಳಿದ್ದಿಷ್ಟೇ, ಜಾಸ್ತಿ ಮಾತಾಡಬೇಡ ಅಂತ. ಆದ್ದರಿಂದ ಜಾಸ್ತಿ ಮಾತಾಡೋದಿಲ್ಲ. ಮಂಗಳೂರಿನಲ್ಲಿ ಎಲ್ಲರೂ ಮಾತಾಡಬೇಕು ಅಂತಿದ್ದೆ. ನಾನು ಒಬ್ಬ ಸಂಘಟಕನಾಗಿರೋದ್ರಿಂದ ಸಮಯ ಪ್ರಜ್ಞೆ ನನಗೂ ಕೂಡ ಇದೆ. ನೀವು ಹಾಕಿರೋ ಲೆಕ್ಕ ಪ್ರಕಾರ ಈಗ 28 ನಿಮಿಷ ಹಿಂದೆ ಇದ್ದೀವಿ ನಾವು, ಅಥವಾ ಮುಂದೆ ಇದ್ದೀವಿ. ಸವಿನಯ ನೆಲ್ಲಿತೀರ್ಥ ಇವರಿಗೆ ಈ ಮೂಲಕವಾಗಿ ಗೌರವಾರ್ಪಣೆ. ನಿಮ್ಮ ಈ ಪ್ರತಿಭೆ ಇನ್ನಷ್ಟು ಉತ್ತುಂಗಕ್ಕೆ ಇರಲಿ, ಈ ಮೂಲಕವಾಗಿ ಇನ್ನಷ್ಟು ಅವಕಾಶಗಳು ನಿಮಗೆ ಸಿಗಲಿ ಅನ್ನೋದನ್ನು ರಂಗ ಸಂಗಾತಿ ಪ್ರತಿಷ್ಠಾನದ ಮೂಲಕ ಹಾರೈಸ್ತಾ ಇದ್ದೇವೆ. ಎಲ್ಲ ದಿಗ್ಗಜಗಳ ಪ್ರತೀಕದಂತೆ ಇವತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಮಹಾನ್ ಚೇತನಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ರಂಗಾಭಿಮಾನಿ ಬಂಧುಗಳೇ, ಇಬ್ಬರು ಹಿರಿಯ ಸಾಧಕರನ್ನು ರಂಗಭಾಸ್ಕರ ಪ್ರಶಸ್ತಿಯನ್ನು ನೀಡಿ ಇವತ್ತು ಗೌರವಿಸಿದ್ದೇವೆ. ಶ್ರೀಮತಿ ರೋಹಿಣಿಯವರು ಹಾಗೂ ಶ್ರೀಯುತ ಜಗನ್ ಪವಾರ್ ಅವರು. ಅವರ ಸಾಧನೆಗೆ ಮತ್ತೊಮ್ಮೆ ದೀರ್ಘ ಚಪ್ಪಾಳೆಯನ್ನು ತಟ್ಟುತ್ತಾ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋಣ. ಹಾಗೆ ಅವರ ಈ ಒಂದು ಪರಿಶ್ರಮ ಮುಂದೆಯೂ ಸಹ ನಡೆಯಲಿ. ಅದು ನಮ್ಮ ಈ ರಂಗ ಚಟುವಟಿಕೆಗಳಿಗೆ ಕೇಂದ್ರ ಬಿಂದುವಾಗಿ ಅವರಿಬ್ಬರೂ ಸಹ ಇರಲಿ. ಇನ್ನೂ 10 ವರ್ಷಗಳ ಕಾಲ ಆ ಒಂದು ಅವರ ಏನು ವಿಶೇಷವಾದ ಸಾಧನೆ ಇದೆಯೋ ಅದು ನಮಗೆಲ್ಲರಿಗೂ ಸಹ ಸಿಕ್ಕಲಿ ಅನ್ನತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತೇನೆ. ರಂಗ ಸಂಗಾತಿ ಅನ್ನತಕ್ಕಂಥ ಹೆಸರೇ ಬಹಳ ರೋಚಕವಾದ್ದು ಹಾಗೂ ಅರ್ಥಪೂರ್ಣವಾದ್ದು. ರಂಗ ಸಂಗತಿ ಅಂತ ಅವ್ರು ಇಡಲಿಲ್ಲ, ರಂಗ ಸಂಗಾತಿ ಅಂತಿಟ್ಟರು. ಸಂಗತಿ ಅಂತ ಇಟ್ಟಿದ್ರೆ 10ರಲ್ಲಿ 11 ಸಂಗತಿ ಆಗಿ ಹೋಗ್ತಿತ್ತು ಅದು. ಆದರೆ ಸಂಗಾತಿ ಅಂತ ಇಟ್ಟರು ನೋಡಿ, ಅದು ವಿಶೇಷ. ದಾಮೋದರ ಶೆಟ್ಟಿಯವರು 2 ತಿಂಗಳ ಹಿಂದೆ ನನ್ನ ಬ್ಯಾಂಕಿಗೆ ಬಂದು ಈ ಥರ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅಂದರು. ನಾನು ಆ ರಂಗ ಸಂಗಾತಿ ಅನ್ನೋ ಹೆಸರನ್ನು ಕೇಳಿ ಒಂದು ರೀತಿಯಲ್ಲಿ ಆಕರ್ಷಿತನಾದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಂಗಾತಿ ಅಂದರೆ ಅದು ಒಂದು ರೀತಿಯಲ್ಲಿ ಜೀವನ ಪರ್ಯಂತ ನಮ್ಮ ವೃತ್ತದ ಹಾಗೆ. ಈಗ ನೀವು ನಿಮ್ಮ ಶ್ರೀಮತಿಯನ್ನು ಯಾವ ರೀತಿ ಸಂಗಾತಿ ಅಂತ ತಿಳ್ಕೊಂಡಿರ್ತೀರೋ ಅದು ಒಂದು ರೀತಿಯಲ್ಲಿ ಇಂಡಿಯನ್ ಮ್ಯಾರೇಜು. ಹಾಗಾಗಿ ಅಮೇರಿಕನ್ ಮ್ಯಾರೇಜ್ ಅಲ್ಲ, ಡಿವೋರ್ಸ್ ಕೊಡುವಂಥ ಅವಶ್ಯಕತೆ ಅಲ್ಲಿ ಬರೋದಿಲ್ಲ ಅದು. ಹಾಗಾಗಿ ಅಂತಹ ಒಳ್ಳೆಯ ಅರ್ಥಪೂರ್ಣವಾದ ಹೆಸರನ್ನು ಇಟ್ಕೊಂಡು ಒಳ್ಳೆಯ ಒಂದು ಮನಸ್ಸಿನಿಂದ ರಂಗ ಚಟುವಟಿಕೆಗಳಿಗೆ ಕೇಂದ್ರ ಬಿಂದು ಆಗಬೇಕು, ಮಂಗಳೂರಿನಲ್ಲಿ ಸಾಂಸ್ಕೃತಿಕ ಸಂಘವಾಗಿ ಇದು ಬರಬೇಕು ಅಂಥೇಳಿ ಅವರು ಏನು 10 ವರ್ಷಗಳ ಹಿಂದೆ ಹುಟ್ಟಿ ಹಾಕಿದ್ದಾರೋ 10 ಈ ಒಂದು ದಶಮಾನೋತ್ಸವವನ್ನು ಇವತ್ತು ಆಚರಿಸ್ತಾ ಬಾಲಗ್ರಹ ಪೀಡೆಗಳನ್ನೆಲ್ಲ ನಿವಾರಿಸಿಕೊಂಡು ಅದು ಇವತ್ತು ಮುಂದೆ ಬಂದಾಗಿದೆ. 10 ವರ್ಷ ಅಂದರೆ ಅದು ಬಾಲಕ್ಕಾಗಿ ಇನ್ನೂ ನಾವು ತರುಣನಾಗಿ ಬೆಳೀಬೇಕು. ಹದಿಹರೆಯ, ಆ ಹದಿಹರೆಯದಲ್ಲಿ ಯಾವ ರೀತಿ ಅವನಿಗೆ ಜಾಗ್ರತೆ ಮಾಡಬೇಕು ಅದನ್ನೆಲ್ಲವುದನ್ನು ಸಹ ಮುತುವರ್ಜಿ ವಹಿಸಬೇಕು. ಅಂತಹ ಎಲ್ಲ ಮುತುವರ್ಜಿ ವಹಿಸ್ತಕ್ಕಂತಹ ಹಿರಿಯ ವ್ಯಕ್ತಿಗಳು ಇಲ್ಲಿದ್ದಾರೆ. ಆದರೆ ಪ್ರೇಕ್ಷಕರಾಗಿ ನಾವು ಸ್ವಲ್ಪ ಅವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ನಾವೆಲ್ಲರೂ ಸಹ ನಟರು ಅಲ್ಲ, ಆದರೆ ಪ್ರೇಕ್ಷಕರಾಗಿ ನಮ್ಮ ಕೆಲಸವನ್ನು, ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕು.
ವೇದಿಕೆಯ ಮೇಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೂ ಕೂಡ ಒಂದೇ ಮಾತಿನಲ್ಲಿ ನಾನು ವಂದನೆಗಳನ್ನು ಸಲ್ಲಿಸಿದ್ದೇನೆ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ಈ ವೇದಿಕೆಯನ್ನು ಮುಂದಿನ ಕಾರ್ಯಕ್ರಮಗಳಿಗಾಗಿ ಅನುವು ಮಾಡಿಕೊಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ವಂದನೆಗಳು. ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮುಂದುವರಿಯುತ್ತೆ. ರಂಗಗೀತೆಗಳು ಅದಾದ ನಂತರ ಅತೀತ ಅನ್ನುವಂಥ ನಾಟಕ ರಚನೆ ಹಾಗೂ ನಿರ್ದೇಶನ ಸೇತುರಾಮ್ ಅವರದ್ದು ಅತೀತ ಅನ್ನುವಂಥ ನಾಟಕ. ಈಗ ತಕ್ಷಣದಲ್ಲೇ ಸುಂದರರಾಜ್ ಅವರಿಂದ ರಂಗಗೀತೆಗಳು ಈ ವೇದಿಕೆಯ ಮೇಲೆ ಮೂಡಿ ಬರಲಿಕ್ಕಿದೆ. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ನಾವು ಕಿವಿಯಾಗೋಣ, ಕಣ್ಣಾಗೋಣ ಅನ್ನೋದನ್ನು ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ಹಿಂದೆ 200 ದಂಡು, ಮುಂದೆ 300 ದಂಡು, ಹಿಂದೆ 200 ದಂಡು, ಮುಂದೆ 300 ದಂಡು, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ತಿರುಚಿನಪಲ್ಲಿ ಒಳಗೆ ಕೊಬ್ಬಿದ ಮಲ್ಲ ಜಟ್ಟಿ, ದೊಡ್ಡ ಚಡ್ಡಿಯನ್ನು ದಿಡ್ಡಿ ಬಾಗಿಲ ಮೇಲೆ ತೂಗಿ ಬಿಟ್ಟನಂತ ತಾನು ಕೇಳಿ ಕಿಡಿಕಿಡಿಯಾದ ದೊರೆಯೇ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ಆಗೇನ್ ಮಾಡ್ದಪ್ಪ ಅಂದ್ರೆ ನಮ್ಮ ರಣಧೀರರು, ಮಲ್ಲರ ಮನ ಕಾಯುವೆನೆಂದು ಮಲ್ಲವೇಷವ ತೊಟ್ಟುಕೊಂಡು, ಮಲ್ಲರ ಮನ ಕಾಯುವೆನೆಂದು ಮಲ್ಲವೇಷವ ತೊಟ್ಟುಕೊಂಡು ತಿರುಚಿನ ಪಲ್ಲಿಗೆ ಹೋಗಿ ಚಡ್ಡಿ ತೆಗೆದಳದ ದೊರೆಯೇ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮೇಲೆ. ಮಲ್ಲ ಯುದ್ಧದಲ್ಲಿ ಸಮರಿಲ್ಲ ನಮ್ಮ ದೊರೆಗೆ, ಮಲ್ಲ ಯುದ್ಧದಲ್ಲಿ ಸಮರಿಲ್ಲ ನಮ್ಮ ದೊರೆಗೆ. ತೋರ್ಯಾರೋ ಕೈಯ ಕೆಳಕ ನೋಟಕ್ಕೆ ಕಾಣದಂತೆ, ಸೊಂಟದೊಳಗೆ ಇದ್ದ ಮಹಾನರಸಿಂಹನೆಂಬೋ ಕತ್ತಿಯಿಂದ ರುಂಡ ಬೇರೆ ಆಗದಂತೆ ಕಡ್ದಾರ ನಮ್ಮ ರಣಧೀರ ನಾಯಕ. ಎಂತ ಶರಣಪ್ಪನು, ಯಾವ ಊರಿನವನು ಇವನು, ಎಲ್ಲಿಂದ ಬಂದಾರಪ್ಪನು? ಓ, ಅವ್ರು ಇನ್ಯಾರು ಅಲ್ಲಪ್ಪ, ಅವ್ರು ಇಲ್ಲೇ ಇದ್ದಾರಪ್ಪ. ಅವರು ನಾಡಿನ ಒಂದು ರತ್ನ, ಡಾಕ್ಟರ್ ವಿವೇಕ್ ರಾಯ್ ಅವರು. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತವ್ರು ಯಾರೂ ಇಲ್ವಲ್ಲೋ